ಮತ್ತೆ ಹತ್ತಿ ಬರ್ತದೆ. ಅದೇ ರೀತಿ 4 ಕಾಲದ ಜೀವಾವಧಿತ ಕುಟುಂಬ ಸಂಸಾರ ಸೇರಿಕೊಟ್ಟರು. ಅದೇ ರೀತಿ ಅಡಿಕೆ ರೂಪಲ್ಲಿ ಬಂದಂಥ 4 ಕಾಲ ಜೀವಾವಧಿತ ಕೊಟ್ಟರು. ಅದೇ ರೀತಿ ಅಡಿಕೆ ರೂಪಲ್ಲಿ ಬಂದ 2 ಕಾಲ ಜೀವಾವಧಿತ ನಾವು ಕೆಚ್ಚಿರೆಗೆ ಮುತ್ತಂಜೆ ಹೊತ್ತಲ್ಲಿ ಕೊಟ್ಟು ಅದರ ನಮ್ಮ ಮನೆಯ ಪೂಜಾರಿಗೆ ಅಡಿಗೆ ಮಾಡಿ ಅದರ ಈಗ ಬಳಸಲು ಅದರ ಕೆಚ್ಚಿರೆಯ ಸಂಪೂರ್ಣ ಸ್ವೀಕಾರ ಮಾಡಿಕೊಂಡು ನಮ್ಮ ಕುಟುಂಬ ಸಂಸಾರ ಮಕ್ಕ ಮರಿ ಒಬ್ಬರಿಗೆ ಎಡೆ ಮಾಡಿಕೊಡದೆ ಅವರ ರಕ್ಷಣೆ ಮಾಡಿಕೊಟ್ಟುಕೊಂಡು ಬರೋಕ್ಕೆ ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಪೂಜೆ ಮಾಡ್ತಾವಳು ಅಲ್ಲಿ ಇಲ್ಲಿ ಹಾಕಿದಂಥ ಕೆಂಚಿರಾಯಂಗೆ ಹಾಕಿದಂಥ ಆಗಲಿ ಅಥವಾ ಮಾಡಿದಂಥ ಅಡುಗೆಲಾಗಲಿ ಅನೇಕ ಶಾಸ್ತ್ರಪಟ್ಟು ತಪ್ಪಿದ್ದರೂ ಕೂಡ ಆ ತಪ್ಪುಗಳ ಸಂಪೂರ್ಣ ಕೆಂಚಿರಾಯ ಸ್ವಾಮಿ ಮುಂದಿಸಿ ನಮ್ಮ ಕುಟುಂಬನ ಮುಂದೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡುವಂಥ ಪುಣ್ಯಕೃತಿ ಕೆಂಚಿರಾಯನ ಪಾದಗಳಿಂದ ಸೇರಿದಂತೇಳಿ ನಮ್ಮ ಪ್ರಾರ್ಥನೆ.
ಭಕ್ತ 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 ಚಿನ್ನ ಗದ್ದಿಗೆಂದ ಹುಟ್ಟಿದ್ರೆ ನಾನು ನಿಮ್ಮ ಮನೆ ಮುಂದೆ ಕಾವಲುಗಾರನಾಗಿ ನಿಂತಿದ್ದೇನೆ ಭಕ್ತ. ನನ್ನ ಹೆಸರು ಕೆಂಚಿರಾಯ, ಕರಿರಾಯ, ಹೆಚ್ಚು ಕೆಂಚಿರಾಯ ಅಂತ ನಾನು ಹೇಳ್ತೇನೆ ಭಕ್ತ. ಆದರೆ ಇವತ್ತಿನ ಈ ದಿವಸ ನಾನು ಬಂದು ಅಲ್ವಾ, ಇವತ್ತಿನ ಆ ದಿವಸ ನಾನು ಬಂದು 6 ಕೆರೆ ನೀರು ಕಳಿಸಿಕೊಂಡೆ, 3 ಕೆರೆ ನೀರು ಕಳಿಸಿಕೊಂಡೆ. ಹಾಗಾದರೆ ಒಂದು ದವಡೆಯನ್ನು ಮತ್ತೊಂದು ಸೇರಿಕೊಂಡು ಬಂದೆ, ಇನ್ನೊಂದು ದವಡೆಯಲ್ಲಿ ಕುದಿಯನ್ನು ಸೇರಿಸಿಕೊಂಡು ಬಂದೆ. ಬರುವ ಸಂದರ್ಭದಲ್ಲೇ ಕೆಳಗಡೆ ಬೇಟೆ ಕೊಟ್ಟಿದ್ರಲ್ಲ, ಆಹಾರವನ್ನು ತಗೊಂಡೆ. ಇನ್ನೂ ಕೇಳಿದೆ, ಸಾಕಾಗಲಿಲ್ಲ. 4 ಕಾಲ ಬೇಟೆಯನ್ನು ಕೊಟ್ಟಿದ್ರಲ್ವ, ಅದನ್ನು ಸ್ವೀಕಾರ ಮಾಡಿಕೊಂಡೆ. ಹಾಗಾಗಿ ಇನ್ನೇನು ಬೇಕಾದ್ರು ಅಂತ ಕೇಳುವಾಗ ಅಲ್ವಾ, ಹಾಗಾದ್ರೆ ಹೂ ಕೂಡಲೇ ಹೂವನ್ನು ಕುತುಕವನ್ನು ಕೊಟ್ಟಿದ್ರಲ್ಲ, ತುಂಬ ಸಂತೋಷ ಸ್ವೀಕಾರ ಮಾಡಿಕೊಂಡೆ. ಹಾಗಾದರೆ ಇನ್ನು ಮುಂದೆ ನಿಮ್ಗೆ ಬೇಕಾದದಂದರೆ ನಿಮ್ಮ ಕುಟುಂಬಕ್ಕೆ ಸಂತೋಷ ನಡೆಯುವಂಥ ಕೆಲಸ ಕಾರ್ಯ ಒಳ್ಳೆ ರೀತಿ ಮಾಡಬೇಕು. ನಿಮ್ಮ ಪ್ರಾರ್ಥನೆ ಎಲ್ಲ ಅದೇ ಪ್ರಕಾರದಲ್ಲಿ ನಡೆಯುವಂಥ ಚಿಂತನೆ ನಡೆಸಿಕೊಟ್ಟು ಬರ್ತೀನಿ. ಬಂದಿದ್ದೇನೆ ಭಕ್ತ, ಬೆಟ್ಟುಕೊಳ್ಬೇಡಿ. ಇನ್ನು ಮುಂದೆ ನಿಮ್ಮ ಮನೆ ಮುಂದೆ ಮೆಟ್ಟದ ಕಾವಲಾಗಿ ನಿಂತುಕೊಂಡು ನಿಮ್ಮ ಮನೆಗೆ ಮಾಟ ಮಂತ್ರ ಯಂತ್ರ ತಂತ್ರ ಯಾವುದು ಊಟ ಬಂದರೂ ಕೂಡ ನನ್ನ ಬತ್ತಲಿಗೆ ಅಟ್ಟಿಸಿಕೊಂಡು ಹೋಗಿ ಸತ್ತ ಪಾತಾಳದಲ್ಲಿ ಮೆಟ್ಟಿನಿಂದಲ್ಲಿ ನಮ್ಮ ಮಟ್ಟಗಳಲ್ಲಿ ಬಿಸಿ ರಕ್ತ ಪ್ರಕಾರ ಇವತ್ತಿನ ಶುಭ ದಿನ, ಶುಭ ವೇಳೆ, ಶುಭಗಳಿಗೆ ಆ ದೈವದ ನಿತ್ಯ ನಿಯಮ ನಡೀಬೇಕು. ತುಂಬಿದ ಸಾಗರ ತುಂಬಿ ತುಳುಕುತ್ತಿದೆ ಅಲ್ವಾ. ಅವರ ಮನಸ್ಸು, ಅವರ ಭಕ್ತಿಗೆ ಶಕ್ತಿಯನ್ನು ಹೆಚ್ಚಿಸಿಕೊಟ್ಟು ಇಷ್ಟಾರ್ಥ ಪ್ರಾರ್ಥನೆ ನೆರವೇರಿಕೊಂಡು ನಿಮ್ಮ ಪ್ರಾರ್ಥನೆ ಅಲ್ವಾ. ಅಲ್ಲಿಗೆ ನನ್ನ ಸಂಪೂರ್ಣ ಆಶೀರ್ವಾದ ದೈವದ ಆಶೀರ್ವಾದ ಕೊಟ್ಟುಕೊಂಡು ನಾನು ಸಂಪೂರ್ಣ ರಕ್ಷಣೆ ಮಾಡ್ಕೊಂಡು ಪ್ರಕಾರದಲ್ಲಿ ನನಗೇನು ಅಡಿಕೆ ರೂಪದ ಬೇಟೆಯನ್ನು ಕೊಟ್ಟಿದ್ದೀರಲ್ಲ, ಯಾರು ಭಕ್ತ ನಿನಗೆ ಸಂಸಾರ ಸಿಗಲಿಲ್ಲ ಅಲ್ವಾ, ಕಣ್ಣೀರು ಬಂತು. ತುಂಬ ಸಂತೋಷ. ಮಗುವಿನ ತಾಯಿಯಲ್ಲಿ ಮದುವೆಯಾಗಿ ನಂತರ ಬೇಸರದಲ್ಲಿ ಇದ್ದೆ ಅಲ್ವಾ. ಒಂದು ಕಾಲದಲ್ಲಿ ದಾಸದ ಜೀವನ ಕಟ್ಟಿಕೊಟ್ಟೆ. ಹಾಗಾಗಿ ನಾವು ನೀವು ಏರಿಸಿಕೊಂಡೆ ಅಲ್ವಾ. ಮತ್ತು ಸಂಸ್ಕೃತಿಗೆ ನೀನು ಇರುವಾಗ ಏನೋ ಕಾಲವನ್ನು ವಿಳಂಬವಾಗಿತ್ತು ಅಲ್ವಾ. ಪುತ್ರ ಸಂತಾನ ಕಾಣಲಿಲ್ಲ ಅಲ್ವಾ, ಕಣ್ಣೀರಾಯಿತು. ಆ ಸಂದರ್ಭದಲ್ಲಿ ಇಲ್ಲಿ ಬಂದ ಪ್ರೌಢ ಮನೆಯನ್ನು ಮದುವೆ ಮಾಡಿಕೊಂಡಿದ್ರಲ್ಲ, ನನ್ನ ಸಂಸಾರವನ್ನು ಕೊಟ್ಟರೆ ನನಗೆ 4 ಕಾಲ ಬೇಟೆ ಕೊಡ್ತೀನಿ ಹೇಳಿದ್ರಲ್ಲ ಅಲ್ವಾ, ಅದನ್ನು ಇವತ್ತು ತಂದು ಕೊಟ್ಟಿದ್ರಿ. ಆ ತನ್ನಂತಹ ಸಂಸಾರವನ್ನು ಸ್ವೀಕಾರ ಮಾಡಿಕೊಂಡೆ. ತುಂಬ ಸಂತೋಷವಾಯಿತು. ಇನ್ನೇನು ಬೇಕಾದದ್ದು ಆ ಮಗುವಿಗೆ ಆರೋಗ್ಯ, ಐಶ್ವರ್ಯ, ಜ್ಞಾನ, ಬುದ್ಧಿ, ವಿದ್ಯೆ, ಆರೋಗ್ಯ ಕೊಡಬೇಕಲ್ವ. ಉದ್ಯೋಗ ನಡಿಬೇಕು. ಅದೇ ಪ್ರಕಾರದಲ್ಲಿ ಕುಟುಂಬಕ್ಕೆ ಯಾವುದೇ ಒಂದು ಲೋಪದೋಷ ಬರದೆ ನಿಮ್ಮ ಇಷ್ಟಾರ್ಥ ನೆರವೇರಿಸಿಕೊಟ್ಟುವಲ್ಲಿಗೆ ಆ ಪರಮಾತ್ಮ ಆಶೀರ್ವಾದವನ್ನು ಸಂಪೂರ್ಣ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಇನ್ನೊಂದು ಜನ ಹಾಗಾದರೆ ಬಂದಿದ್ದಾರೆ ಉದ್ಯೋಗದೊಳಗೆ ನಿನ್ನ ಭಕ್ತ ಅಲ್ಲ. ಹಾಗಾದರೆ ನಿನ್ನ ಬೆನ್ನು ಚೆನ್ನಾಗಿ ನಿಂತು ನಿನ್ನ ನೆರವೇರಿಸಿಕೊಟ್ಟಿದ್ದೇನೆ ಅಲ್ಲ. ಬೇಕಾದ ಉದ್ಯೋಗ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ನಿನ್ನ ಕುಟುಂಬ ಸಂಸಾರ ಯಾವ ರೀತಿ ಆ ಬೆಳ್ಳಿ ಸಿಗಿಲ್ಲ ಹಾಲನ್ನು ಸ್ವಲ್ಪ ದಿನ ಸಂರಕ್ಷಣೆ ನೀವು ಪ್ರಾರ್ಥನೆ ಎಲ್ಲ ಬರ್ತಾ. ಹಾಗಾದರೆ ಅದೇ ನೀವು ಪೂರ್ಣ ಆಚರಣೆಯನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಭಕ್ತಾದಿಗಳಿಗೆ ನಿಮ್ಮ ಭಕ್ತಿಗೆ ಶಕ್ತಿಯನ್ನು ಹೆಚ್ಚಿಸಿಕೊಟ್ಟು ನಿಮ್ಮ ಇಷ್ಟಾರ್ಥ ಪ್ರಾರ್ಥನೆ ನೆರವೇರಿಸಿಕೊಡುವಲ್ಲಿಗೆ ಆ ಪರಮಾತ್ಮ ಆಶೀರ್ವಾದ ನಿಮ್ಮನ್ನು ರಕ್ಷಣೆ ಮಾಡಿಕೊಂಡಿದ್ದೇನೆ ನಂಬಿಕೊಳ್ಳಿ ಭಕ್ತ. ಅದೇ ಪ್ರಕಾರ ಇವತ್ತಿನ ಬಂದಂತಹ ಈ ಶುಭ ದಿನ, ಶುಭ ವೇಳೆಯಲ್ಲಿ ಆ ದೈವದ ಹಿತ ನುಡಿಯನ್ನು ಕೇಳಿಕೊಂಡ ಗಂಧಪ್ರಸಾದ ಮನೆ ಕೊಡಿ ಸೇರಿದವರಿಗೆ ನಿಮಗೆ ಯಾವುದೇ ಒಂದು ಲೋಪದೋಷ ಬಂದಿದ್ರು ಕೂಡ ಅದನ್ನು ನುಡಿದಂತ ನೋಡಿ ಆಕಾಶಕ್ಕೆ ಹೋಗದೆ ಭೂಮಿಗೆ ಬೆಳೆದ ಅಂಗಡಿ ಹಿಡಿದು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ತೇನೆ ನಂಬಿಕೊಳ್ಳಿ ಭಕ್ತ. ಅದೇ ಪ್ರಕಾರದಲ್ಲಿ ಇನ್ನು ಮುಂದೆ ನಿಮಗೆ ಏನಾಗಬೇಕು, ನಿಮ್ಮ ಇಷ್ಟ ನೆರವೇರಿಸಿಕೊಡ್ಬೇಕು.
ಅದೇ ಪ್ರಕಾರ ಅಂಗಾಂಗಗೆ ಆಯುರ್ವಾರೋಗ್ಯ ಐಶ್ವರ್ಯ ಸಕಲ ಸದ್ಬುದ್ಧಿ ಕೊಟ್ಟು ದೀರ್ಘಾಯುಷ್ಯ ಮಾಡಬೇಕಲ್ವ ನಿಮ್ಮ ಪ್ರಾರ್ಥನೆ. ಹಾಗಾದ್ರೆ ಅದಕ್ಕೆ ಕೂಡ ಆಶೀರ್ವಾದ ಕೊಟ್ಟು ನಿಮ್ಮನ್ನು ಸಂಪೂರ್ಣ ರಕ್ಷಣೆ ಮಾಡಿಕೊಡ್ತೇನೆ. ನಮಗೆ ಕೂಡ ನಿಮಗೆ ಸೇರಿಕೊಡ್ತೇನೆ.